ಸ್ವಾಗತಿಸಿದ್ದಾರೆ. ಅದಕ್ಕೆ ನಾನು ಅಸೋಸಿಯೇಷನ್ ಪರವಾಗಿ ನಾನು ಪ್ರಥಮವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದವರು ಇವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮೀಣ ಕಬಡ್ಡಿಯ ಪೋಷಕರಾದ ಚಂದ್ರಾಸ್ ಅಡ್ಯಂತರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಸಭೆಗೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿಯಾದ ರಘುರಾಮ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ಸಹ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರುಗಳು ಎಲ್ಲರೂ ಇಲ್ಲಿ ಹಾಜರಿದ್ದಾರೆ. ಎಲ್ಲರನ್ನು ನಾನು ಒಂದೇ ಮಾತಿನಿಂದ ಸ್ವಾಗತವನ್ನು ಕೋರುತ್ತೇನೆ. ದಿನಾಂಕ 9/9/23ರಂದು ತೊಕ್ಕೋಟು RB ಕಾಂಪ್ಲೆಕ್ಸ್ನ ಹೋಟೆಲ್ ಶ್ರೀ ರತ್ನಂ ಸಭಾಂಗಣದಲ್ಲಿ ಜರುಗಿದ ಸಭೆಯ ವರದಿ. ಸಭೆಯಲ್ಲಿ ಸುಮಾರು 20 ಜನ ಹಾಜರಿದ್ದರು. ಸಭೆಯ ನಡವಳಿಕೆಗಳು: ಸಭಾ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ರಾಕೇಶ್ ಮಲ್ಲಿ, ಮಂಗಳೂರು ಗ್ರಾಮೀಣ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದವರು, ಗೌರವಾಧ್ಯಕ್ಷರಾದ ಶ್ರೀ KT ಸುವರ್ಣ ಅವರು, ಪ್ರಧಾನ ಸಂಚಾಲಕರಾದ ಶ್ರೀ AJ ಶೇಖರ್, ಶ್ರೀ ಚಂದ್ರಾಸ್ ಅಡ್ಯಂತಯ, ಜಿಲ್ಲಾ ಪದಾಧಿಕಾರಿಗಳಾದ ಪುರುಷೋತ್ತಮ ಪೂಜಾರಿ, ಶ್ರೀ ರತನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸ್ವಾಗತದ ಮಾತು ಪ್ರಧಾನ ಕಾರ್ಯದರ್ಶಿ ಸಿರಿಲ್ ರಾಬರ್ಟ್ ಡಿಸೋಜ ಇವರು ಸ್ವಾಗತಿಸಿದರು. ಇಂದಿನ ಸಭೆಯ ನಡವಳಿಕೆಗಳನ್ನು ಓದಿ ಸ್ವೀಕರಿಸುವುದು. ದಿನಾಂಕ 20/8/2023 ಸಭೆಯ ನಡವಳಿಕೆಗಳನ್ನು ಸ್ವೀಕರಿಸಲಾಯಿತು. ಇದುವರೆಗಿನ ಜಮಾ ಖರ್ಚಿನ ಅಂಗೀಕಾರ. ಇದುವರೆಗಿನ ಜಮಾ ಖರ್ಚಿನ ವಿವರಗಳು ಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಪಡೆದುಕೊಳ್ಳಲಾಯಿತು. ಸಮಿತಿಯ ಪದಾಧಿಕಾರಿಗಳು ಸದಸ್ಯರುಗಳನ್ನು ಪರಿಚಯಿಸಿಕೊಳ್ಳುವುದು. ಉಪಸ್ಥಿತರಿದ್ದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಪರಸ್ಪರ ಪರಿಚಯಿಸಿಕೊಳ್ಳಲಾಯಿತು. ಸಮಿತಿಯ ಎಲ್ಲರೂ ಅಸೋಸಿಯೇಷನ್ನ ಸದಸ್ಯತ್ವ ಸರ್ಕಾರಿ ಬ್ಯಾಂಕ್ ನಿಯಮಿತ ಇದರ ತೊಕ್ಕೋಟು ಶಾಖೆಯಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ವ್ಯವಹರಿಸುವುದು, ಸದ್ರಿ ಖಾತೆಯಲ್ಲಿ ವ್ಯವಹರಿಸಲು ಹಾಗೂ ಚೆಕ್ಗಳಿಗೆ ಸಹಿ ಮಾಡುವರೆ ಸಂಘದ ಈ ಕೆಳಗಿನ 3 ಪದಾಧಿಕಾರಿಗಳ ಪೈಕಿ ಕನಿಷ್ಠ 2 ಜಂಟಿಯಾಗಿ ಸಹಿ ಮಾಡುವುದೆಂದು ತೀರ್ಮಾನಿಸಲಾಯಿತು. ಅಸೋಸಿಯೇಷನ್ನ ಗೌರವ ಸಲಹೆಗಾರರನ್ನು ಸೇರಿಸಿಕೊಳ್ಳುವುದು. ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಸೇರಿಸಿಕೊಳ್ಳುವುದು. ಉಲ್ಲಾಲ ಭಾಗದ ಕಬಡ್ಡಿ ಆಟಗಾರರ ಸಮಸ್ಯೆಗಳ ಬಗ್ಗೆ ಚರ್ಚೆ. ಕಿನ್ಯ ಭಾಗದ ಆಟಗಾರರ ಸಮಸ್ಯೆ ಬಗ್ಗೆ ಸಭೆಯಲ್ಲಿ ದೀರ್ಘವಾಗಿ ಚರ್ಚಿಸಲಾಯಿತು. ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳು: ಕಬಡ್ಡಿ ನಿಯಮಾವಳಿಗಳ ಬಗ್ಗೆ ಚರ್ಚೆ, ರೆಫ್ರಿಯರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಚರ್ಚಿಸಲಾಯಿತು. ಕಬಡ್ಡಿ ಪಂದ್ಯಾಟಕ್ಕೆ ಅನುಮತಿಗೆ ನಮ್ಮ ತಾಲೂಕು ಸಂಘಕ್ಕೆ ₹500 ಶುಲ್ಕವನ್ನು ವಿಧಿಸುವುದು. 15 ವರ್ಷದ ಕೆಳಗಿನ ವಯಸ್ಸಿನವರ ಪಂದ್ಯಾಟಕ್ಕೆ ಅನುಮತಿಯ ಅಗತ್ಯವಿಲ್ಲ. ಫೆಸ್ಟಿವಲ್ ಮ್ಯಾಚ್ಗಳಿಗೂ ಅನುಮತಿ ಅಗತ್ಯವೆಂದು ತೀರ್ಮಾನಿಸಲಾಯಿತು. ಪೊಲೀಸ್ ಇಲಾಖೆಯನ್ನು ಭೇಟಿಯಾಗಿ ಈ ಬಗ್ಗೆ ಮಾಹಿತಿ ನೀಡುವುದು. ಶಾಸಕರನ್ನು ಭೇಟಿ ಮಾಡಿ ಚರ್ಚಿಸುವುದು. ತೀರ್ಪುಗಾರರು ಗೌರವಧನಕ್ಕೆ ಬೇಡಿಕೆ ಇಡಬಾರದೆಂದು ತಿಳಿಸಲಾಯಿತು. ಸಾರ್ವಜನಿಕ ಸಂಘ ಸಂಸ್ಥೆಗಳಿಗೆ ಈ ಬಗ್ಗೆ ಮಾಹಿತಿ ನೀಡುವುದು. ವಲಯ ಮಟ್ಟದ ಕಬಡ್ಡಿ ಆಯೋಜನೆ ಮಾಡುವ ಬಗ್ಗೆ ಮುಂದಿನ ಸಭೆಯಲ್ಲಿ ದಿನಾಂಕವನ್ನು ನಿಗದಿಪಡಿಸುವುದಾಗಿ. ದಸರಾ ಪಂದ್ಯಾಟ ವಲಯ ವ್ಯಾಪ್ತಿಯ ಸಂಘಟನೆಯ ಜವಾಬ್ದಾರಿ ಹಂಚಿಕೆ. ಆಟಗಾರರ ತಂಡಗಳ ವಿವರಗಳನ್ನು ಪಡೆಯಲು ಈ ಕೆಳಗಿನವರಿಗೆ ಜವಾಬ್ದಾರಿ ನೀಡಲಾಯಿತು. ಶ್ರೀಕಾಂತ್, ರೋಹನ್ ತೊಕ್ಕೋಟು, ಆಕಾಶ್ ಶೆಟ್ಟಿ, ಅಲ್ತಾಫ್. ಅಸೋಸಿಯೇಷನ್ನ ಸ್ವಂತ ನಿವೇಶನ ಪಡೆಯುವ ಬಗ್ಗೆ. ಈ ಬಗ್ಗೆ ಸರ್ಕಾರಿ ಸ್ಥಳ ಪಡೆಯಲು ಬೇಕಾದ ಅವಶ್ಯಕತೆ ವ್ಯವಸ್ಥೆ ಮಾಡಲು ಶ್ರೀ ಸುಕೇಶ್ ಗಿರಾ ಇವರಿಗೆ ಜವಾಬ್ದಾರಿಯನ್ನು ನೀಡಲಾಯಿತು. ಉಳಿದೊಟ್ಟು ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ದಿನಾಂಕ 21/1/2023 ಜರುಗುವ ಕಿನ್ಯ 24ರಂದು ಜರುಗುವ ಕಿನ್ಯ ತಲಪಾಡಿ ದುರ್ಗಾ ಪರಮೇಶ್ವರಿ ಇವರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಅಮೆಚೂರ್ ಕಬಡ್ಡಿ ಸಂಸ್ಥೆಯಿಂದ ಅನುಮತಿ ನೀಡಲಾಯಿತು. ಸಂಬಂಧಿಸಿದ 2,000 ಮತ್ತು 500 ನೀಡಿ ರಸೀದಿಯನ್ನು ಪಡೆಯಲು ತಿಳಿಸಲಾಯಿತು. ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ₹10,000 ಪ್ಲಸ್ 1,000 GST. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ₹2,000. ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ₹500 ನಿಗದಿಪಡಿಸಲಾಯಿತು. 4/2/2024ರಂದು ನಮ್ಮ ತಾಲೂಕು ಅಮೆಚೂರ್ ಅಸೋಸಿಯೇಷನ್ನಿಂದ
ಕಬಡ್ಡಿ ಪಂದ್ಯಾಟ ಆಯೋಜಿಸಲು ನಿರ್ಣಯಿಸಲಾಯಿತು. ಆಟಕ್ಕೆ ಪೂರಕವಾಗಿ ದಿನಾಂಕ 6/11/2023 ಸರ್ವ ಸದಸ್ಯರ ಸಭೆಯನ್ನು ಕರೆಯಲು ತೀರ್ಮಾನಿಸಲಾಯಿತು. ಕೊನೆಗೆ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿರಿಲ್ ಡಿಸೋಜರವರು ಧನ್ಯವಾದ ಸಮರ್ಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಒಂದು ತುರ್ತು ಸಭೆ ಕರೆದಿದ್ದೇವೆ. ಸರಿಸುಮಾರು 40ಕ್ಕೂ ಅಧಿಕ ನಮ್ಮ ಪದಾಧಿಕಾರಿಗಳಿಗೆ ನಾವು ಆಹ್ವಾನ ನೀಡಿದ್ದೇವೆ. ಆದರೂ ಕೂಡ ಬೇರೆ ಬೇರೆ ಕೆಲಸದ ಒತ್ತಡಗಳಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಪದಾಧಿಕಾರಿಗಳ ಸೇರುವಿಕೆಯಲ್ಲಿ ನಾವು ಸಭೆಯನ್ನು ಇವತ್ತು ಔಪಚಾರಿಕವಾಗಿ ನಡೆಸಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಅದು ಒಂದು ವ್ಯವಸ್ಥಿತವಾಗಿ ಒಂದು ಸಭೆಯನ್ನು ನಡೆಸುವುದರ ಮೂಲಕ ಮುಂದೆ ಕಬಡ್ಡಿಯ ಭವಿಷ್ಯದ ಬಗ್ಗೆ ರೂಪುರೇಷೆಗಳನ್ನು ನಾವೆಲ್ಲ ನೀಡಲಿಕ್ಕಿದ್ದೇವೆ. ಈ ನೆಲೆಯಲ್ಲಿ ಇವತ್ತಿನ ಪ್ರಮುಖ ಪದಾಧಿಕಾರಿಗಳ ಸಭೆಯಲ್ಲಿ ಗೌರವದ ಅತಿಥಿಗಳ ಉಪಸ್ಥಿತಿಯಲ್ಲಿ ಇಂದು ಸಭೆ ನಡೀತಾ ಇದೆ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಿರಿಲ್ ಡಿಸೋಜರವರು ಎಲ್ಲ ವರದಿಗಳನ್ನು ಈ ಒಂದು ಬೆಳವಣಿಗೆ ಈಗ ನೂತನ ಪದಾಧಿಕಾರಿಗಳ ನೇಮಕ ಆದ ಬಳಿಕ ಹೊಸ ಬೆಳವಣಿಗೆಗಳನ್ನು ಕೂಡ ತಮ್ಮ ಮುಂದಿಟ್ಟಿದ್ದಾರೆ. ಈ ಮುಂದಿನ ಕಾರ್ಯಯೋಜನೆಗಳನ್ನು ಕೂಡ ನಮ್ಮ ಉನ್ನತ ಮಟ್ಟದ ಒಂದು ಪದಾಧಿಕಾರಿಗಳು ಅದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲಿಕ್ಕಿದ್ದಾರೆ. ಈ ದಿಸೆಯಲ್ಲಿ ಇವತ್ತಿನ ಈ ಒಂದು ತೊಕ್ಕೊಟ್ಟಿನಲ್ಲಿ ನಡೆಯುತ್ತಿರುವಂಥ ಸಭೆಯಲ್ಲಿ ನಮಗೆ ಒಂದು ವಿಶೇಷವಾದ ಒಂದು ಸಂತೋಷದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ಮಂಗಳೂರು ಗ್ರಾಮಾಂತರ ಉಳ್ಳಾಲದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಗ್ರಾಮಾಂತರ ಉಳ್ಳಾಲ ಭಾಗದ ಈ ಒಂದು ಸಂಸ್ಥೆಗೆ ವಿಶೇಷವಾದ ಒಂದು ಗೌರವ ಕೂಡ ಬಂದಿದೆ. ಯಾಕಂದರೆ ಈ ಒಂದು ಸಂಸ್ಥೆ ಪ್ರಾರಂಭ ಕಳೆದ ಹಲವು ವರ್ಷಗಳಿಂದ ಇದ್ದರೂ ಕೂಡ ನೂತನ ಪದಾಧಿಕಾರಿಗಳ ನೇಮಕ ಆದ ಬಳಿಕ ಪ್ರಪ್ರಥಮವಾಗಿ ನಮ್ಮ ಒಂದು ಅಮೆಚೂರ್ ಕಬಡ್ಡಿ ಮಂಗಳೂರು ಗ್ರಾಮಾಂತರ ಉಳ್ಳಾಲದ ಒಂದು ಉಪಾಧ್ಯಕ್ಷರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದನ್ನು ಈ ಸಂದರ್ಭದಲ್ಲಿ ಗೌರವಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡುವಂಥ ಸನ್ನಿವೇಶದ ಕಾಲಘಟ್ಟದಲ್ಲಿದ್ದೇವೆ. ಈ ನೆಲೆಯಲ್ಲಿ ಮೊಹಮ್ಮದ್ ಸಾಜಿದ್ರವರು ಅಭಿನಂದನಾ ಆಸನಕ್ಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ತನ್ನ ಭವಿಷ್ಯದ ಕ್ರೀಡಾಪಟುಗಳನ್ನು ಸಮಾಜಕ್ಕೆ ಕೊಟ್ಟವರು. ಇವರು ಹೋಲಿ ಏಂಜಲ್ಸ್ ತೊಕ್ಕೋಟ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಅದರ ಜೊತೆಯಲ್ಲಿ ಸೈಂಟ್ ಸೆಬೆಸ್ಟಿಯನ್ ತೊಕ್ಕೋಟೆ ಮತ್ತು ಮದನಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ನಡೆಸುವುದರ ಮೂಲಕ 1989ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದ ಕಪ್ತಾನರಾಗಿ ಆಯ್ಕೆಯಾದವರು ಸಾಜಿದ್ ಉಳ್ಳಾಲ್ರವರು ಕಪ್ತಾನರಾಜ್ 1989ರಲ್ಲಿ. ಆ ಬಳಿಕ ಕ್ರೀಡೆಯಿಂದ ವಿರಮಿಸದೆ ನಿತ್ಯ ನಿರಂತರವಾಗಿ ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಎಲ್ಲ ಕ್ರೀಡೆಯು ಕೂಡ ತನ್ನ ಉತ್ತೇಜನ ನೀಡುವುದರ ಮೂಲಕ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಉಳ್ಳಾಲದಲ್ಲಿ ಯೂತ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಕಳೆದ 11 ವರ್ಷಗಳಿಂದ ಆ ಒಂದು ಸಂಸ್ಥೆಯಲ್ಲಿ ಮುತುವರ್ಜಿಯಲ್ಲಿ ತನ್ನ ಕ್ರೀಡಾ ಚಟುವಟಿಕೆಗಳನ್ನು ಬೆಳೆಸುವುದರ ಮೂಲಕ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಪರಿಚಯಿಸುವುದರ ಮೂಲಕ ಅವರು ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಅರ್ಹವಾಗಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಲಭ್ಯದೆ, ಅವರ ಸಂಸ್ಥೆಗೆ ಲಭ್ಯದೆ. 25 ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ 25 ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಯೂತ್ ಸ್ಪೋರ್ಟ್ಸ್ ಅಕಾಡೆಮಿ ಮೂಲಕ 17 ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸಿರುವ ಮೂಲಕ, ಏಕೆಂದರೆ ನಾನೇ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಏಕೆಂದರೆ ನಮ್ಮ ಕುಂಪಳದಲ್ಲಿ ಒಬ್ಬ ಹುಡುಗ ಇದ್ದ, ಮೊನ್ನೆ ಸಾಜಿದ್ ಫೋಟೋ ಹಾಕುವಾಗಲೇ ಗೊತ್ತಾಯಿತು. ಅಥ್ಲೆಟಿಕ್ಸ್ನಲ್ಲಿ ಫುಟ್ಬಾಲ್ನಲ್ಲಿ 2 ಗೋಲ್ಡ್ ಮೆಡಲನ್ನು, ಅದು ಇವರ ಶಿಷ್ಯ. ಅದರಿಂದ ಯಾಕಂದರೆ ಕ್ರೀಡೆಗೆ ಜಾತಿ ಮತ ಭೇದ ಇಲ್ಲ, ಯಾಕಂದರೆ ನಾವೆಲ್ಲ ಒಂದೇ ಸೂರಿನಡಿ ಕೆಲಸ ಮಾಡುವವರು. ಆ ರೀತಿಯಾಗಿ ಅದೆಷ್ಟೋ ಪ್ರತಿಭೆಗಳನ್ನು ಬೆಳೆಸಿದಂಥ ಒಂದು ವ್ಯಕ್ತಿತ್ವದ ಸಾಜಿದ್ರವರು ನಯ ವಿನಯ ಮತ್ತು ಸೌಹಾರ್ದತೆಯಿಂದ ಈ ಊರಿನಲ್ಲಿ ನಮ್ಮ ಒಡನಾಟ ಎಲ್ಲಿ ಕೂಡ ಅದು ಯಾವ ಏರಿಯಾಕ್ಕೂ ಕೂಡ ಕಬಡ್ಡಿಯಲ್ಲದೆ ರಾತ್ರಿ ಹಗಲಲ್ಲೇ ಇಲ್ಲದೆ ಎಲ್ಲಿ ಕೂಡ ಬರ್ತಾರೆ, ಎಲ್ಲಿ ಕೂಡ ಎದುರುಗಡೆ ನಿಂತು ಒಂದು ಕಬಡ್ಡಿಯನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಅದನ್ನು ಒಂದು ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಸಾಜಿದ್ರವರು ಮಾಡ್ತಾ ಬಂದಿದ್ದಾರೆ. ಈ ರೀತಿಯಾಗಿ ಅವರು ಮಾಡಿದಂಥ ಸಾಧನೆಗಾಗಿ ಬೇರೆ ಬೇರೆ ಕಡೆ ಅವರಿಗೆ ಸನ್ಮಾನಗಳು ಕೂಡ ಗೌರವ ಕೂಡ ಸಿಕ್ಕಿದೆ. ಆದರೂ ಕೂಡ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದಂದರೆ ಅದೊಂದು ಬಹಳ ಮುಖ್ಯವಾದ ಅಂಗ. ಇಲ್ಲಿ 2023ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವಕ್ಕೆ ಪ್ರಶಸ್ತಿಗೆ ಭಾಜನರಾದಂಥ ಮೊಹಮ್ಮದ್ ಸಾಜಿದ್ ಉಳ್ಳಾಲ್ರವರಿಗೆ ನಮ್ಮ ಮಂಗಳೂರು ಗ್ರಾಮಾಂತರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಅವರ ಸೇವೆಗಳು ಇನ್ನಷ್ಟು ಸಮಾಜಕ್ಕೆ ಇರಲಿ, ಜೊತೆಯಲ್ಲಿ ನಮ್ಮ ಕಬಡ್ಡಿ ಸಂಸ್ಥೆಯ ಜೊತೆಯಲ್ಲಿ ಕೂಡ ಅವರ ಒಡನಾಟ ನಿತ್ಯ ನಿರಂತರವಾಗಿ ಇರಲಿ ಎಂಬ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲರ ಅಧ್ಯಕ್ಷರಿರ್ಬೋದು, ಗೌರವ ಸಲಹೆಗಾರಿರ್ಬೋದು, ಎಲ್ಲರೂ ಸೇರಿ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ನಮ್ಮ ಪೋಷಕರಿರ್ಬೋದು, ಕೋಶಾಧಿಕಾರಿ ಇರ್ಬೋದು, ಎಲ್ಲರೂ ಸೇರಿ ಸಾಜಿದ್ ಉಳ್ಳಾಲ್ರಿಗೆ ನಮ್ಮ ಮನದಾಳದ ಅಭಿನಂದನೆಗಳು.
ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ಅದ್ಧೂರಿಯಾಗಿ ನನಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ ನನ್ನ ಅರ್ಹತೆ ನೋಡಿ ಮಾಡಿದ್ದಾರೆ. ಅದಕ್ಕಾಗಿ ಗೌರವಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ಮತ್ತು ಕಬಡ್ಡಿ ಆಟಗಾರರಿಗೂ ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ರೋಹನ್ ತೊಕ್ಕೋಟ ಆಗಿರ್ಬೋದು ಮತ್ತು ಎಲ್ಲ ರತೀಶ್ ತೊಕ್ಕೋಟ್ ಮತ್ತು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಲು ಇಚ್ಛಿಸ್ತೇನೆ. ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಸಂಭ್ರಮದ ದಿನ. ನಾವಿವತ್ತು ಮಂಗಳೂರು ತಾಲೂಕು ಗ್ರಾಮೀಣ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಸಭೆಯನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಂಘಟನೆಯ ಪದಾಧಿಕಾರಿಗಳು ನಮ್ಮೆಲ್ಲರ ಆತ್ಮೀಯರು, ಬಹಳ ಮುಖ್ಯವಾಗಿ ಕಬಡ್ಡಿ ಆಟಗಾರರು ಎಲ್ಲ ಕ್ರೀಡೆಗಳಲ್ಲಿ ಕೂಡ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಬಹಳಷ್ಟು ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಿ ಈ ಸಮಾಜಕ್ಕೆ ಬಹಳಷ್ಟು ಕ್ರೀಡಾಪಟುಗಳನ್ನು ನೀಡಿದಂತಹ ನಮ್ಮ ಸಾಜಿದ್ ಉಲ್ಲಾಲ್ರವರಿಗೆ ಮೊನ್ನೆ ನಡೆದಂಥ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಗ್ರಾಮೀಣ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಅಭಿನಂದಿಸಲು ನಾವು ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತೇವೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಸಾಜಿದ್ ಉಲ್ಲಾಲ್ರವರ ಮುಂದಿನ ಜೀವನ ಸುಗಮವಾಗಿ ನಡೆಯಲಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಈ ಕಬಡ್ಡಿ ಏನು ನಮ್ಮ ಸಂಘಟನೆ ಇದೆ ಆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಅವರು ಭಾಗವಹಿಸಿ ಇನ್ನಷ್ಟು ಕ್ರೀಡಾಪಟುಗಳನ್ನು ಈ ಸಮಾಜಕ್ಕೆ ನೀಡುವಂತಹ ಸರ್ವಶಕ್ತಿಯನ್ನು ಭಗವಂತನವರಿಗೆ ಕರುಣಿಸಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಅವರನ್ನು ಗೌರವಪೂರ್ಣವಾಗಿ ನಾವೆಲ್ಲರೂ ಸೇರಿ ಅಭಿನಂದಿಸ್ತಾ ಇದ್ದೇವೆ. ಉಳ್ಳಾಲ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ದ ಪರವಾದ ಇನಿ ಇಂಗ್ಲ ಉಪಾಧ್ಯಕ್ಷರ ಇನ್ನಂಜನ ಸಾಜಿ ಉಳ್ಳಾಲ ಮೇರೆಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ನೇಕ ಪರವಾದ ಇಂಕಲು ಇನಿ ಅಭಿನಂದನೆ ಮಲ್ತೊಂದುಲ್ಲ ಭಾರಿ ಸಂತೋಷ ಒಂದುಂಡು ಆರ್ನ ಸಾಧನೆ ಇನಿ ಪಣ್ಣಾಗ ಎಂಗ್ಲಿಗೆ ಭಾರಿ ಖುಷಿ ಆವೊಂದುಂಡು ಅಂಚಿನ ಒಂಜಿ ವ್ಯಕ್ತಿ ಎಂಗ್ಲ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳೇರ್ನ ಪಣಿಯರೆ ಭಾರಿ ಸಂತೋಷ ಆವೊಂದುಂಡು ಆರ್ನ ಸಾಧನೆ ನಮ್ಮ ಕಬಡ್ಡಿ ಅಸೋಸಿಯೇಷನ್ಗೆ ನನಾತ್ ಮಸ್ತ್ ಪ್ರಯೋಜನ ತಿಕ್ಕೊಡು ಈ ಉಲ್ಲಾಲ ಬಾಗೋಡು ಕಬಡ್ಡಿನ ಬೊಳೆ ಪೋಣ ಕೆಲಸ ಆರು ಮಲ್ಪೋಡು ಇಂಚಿನ ಆರೆಗೆ ಆ ಪ್ರಶಸ್ತಿ ನನಾತ್ ತಿಕ್ಕೊಡು ಆ ದೇವರು ಆರ್ನೆಗೆ ಆರೋಗ್ಯ ಭಾಗ್ಯ ಕೊರದು ಕಾಪಾಡೋದು ನಾನು ಪ್ರಾರ್ಥನೆ ಮಾಡ್ತೇನೆ. ನಮಗೆ ತುಂಬ ಸಂತೋಷವಾಗ್ತಿದೆ, ಯಾಕೆಂದರೆ ನಮ್ಮ ಮಂಗಳೂರು ಗ್ರಾಮಾಂತರ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಅಹಮದ್ ಸಾಜಿದ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ 2023 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂಥ ಒಂದು ಹೆಮ್ಮೆಯ ಸಂಗತಿ ಆಗಿರ್ತದೆ. ಇವರು ಕಬಡ್ಡಿ ಪಟುವಾಗಿ, ಫುಟ್ಬಾಲ್ ಪಟುವಾಗಿ ಹಾಗೂ ಕ್ರಿಕೆಟಲ್ಲಿ ಈ 3 ತ್ರಿವಿಕ್ರಮ ಗಳಿಸಿದವರು. ಇವರ ಶ್ರಮ, ಇವರನ್ನು ಬೆಳಿಗ್ಗೆ ಮತ್ತು ರಾತ್ರಿ ನಾವು ಕ್ರೀಡಾಂಗಣದಲ್ಲಿ ನೋಡಬೇಕಂತ ಒಂದು ವ್ಯಕ್ತಿ. ಅವರು ಈ ಕಬಡ್ಡಿ ಅಮೆಚೂರಿಗೆ ದೊಡ್ಡ ಕೊಡುಗೆಯನ್ನು ಕೊಡಲು ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ಹಿರಿಯರಾದ ಗೌರವಾಧ್ಯಕ್ಷರಾದ KT ಸುವರ್ಣರವರು ಹೇಳಿದರು, ನಮ್ಮ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಹೇಳಿದರು, ಹಾಗೆ ಹಿರಿಯರಿದ್ದಾರೆ ಚಂದ್ರಾಸ್ ಅಡ್ಡೆಂತರು. ಅದೇ ರೀತಿ ಈ ಸಭೆಯಲ್ಲಿ ನಮಗೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷರಾದ ಉರ್ಬನ್ ಡಿಸೋಜ ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅದೇ ರೀತಿ ನಮ್ಮ ಸಂಘಟಕರು ರೋಹನ್ ತೊಕ್ಕೋಟಾಗಲಿ, ನಮ್ಮ ಆನಂದ್ ಶೆಟ್ಟಿಯವರು ಮತ್ತು ಕೋಶಾಧಿಕಾರಿ ರಘುರಾಮ್ ಶೆಟ್ಟಿಯವರು, ಅದೇ ರೀತಿ ನಮ್ಮ ಹೆಸರಾಂತ ತೀರ್ಪುಗಾರರಾದ ರತೀಶ್ ಉಲ್ಲಾಲ್ ಮತ್ತು ಅಶೋಕ್ ತೊಕ್ಕೋಟು, ಅದೇ ರೀತಿ ಅಲ್ತಪ್ ಅವರು, ಇವರೊಂದು ರಾಜ್ಯ ಮಟ್ಟದ ಕ್ರೀಡಾಪಟು ಕೂಡ ನಮ್ಮ ಈ ಸಂಘದ ಉಪಾಧ್ಯಕ್ಷರು ಕೂಡ ಹಾಜರಿದ್ದಾರೆ. ಇವರನ್ನೆಲ್ಲ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಸಾಜಿದುಲ್ಲಾರವರು ಈ ಒಂದು ಸನ್ಮಾನವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಕ್ಕೆ ನಮ್ಮ ಮಂಗಳೂರು ತಾಲೂಕು ಗ್ರಾಮೀಣ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಕಾಶ್ ಬಾಯ್ ಮಾತೆಲ್ಲ ರೌಂಡ್ ಕುಳ್ಳಿ ಚಾರಿಡಿ ಹೋಯ್ತದೆ ಮಾಧ್ಯಮದ ಪೋಲೆ